ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ತೋವಿನಕೆರೆ ಗ್ರಾಮದಲ್ಲಿ ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಯೋಜನೆಗೆ ಕಲ್ಪಿಸಿದ ಹೇಮಾವತಿ ಬಹು ಕುಡಿಯುವ ನೀರಿನ ಯೋಜನೆಯ ಪೈಪ್ ಲೈನ್ ಹೊಡೆದು ಭಾರೀ ಪ್ರಮಾಣದ ನೀರು ಪೋಲಾಗಿದೆ. ಪೈಪ್ ಒಡೆದು ಕಾರಂಜಿಯಂತೆ ಹರಿಯುತ್ತಿದ್ದ ನೀರನ್ನು ನೋಡಲು ಸಾರ್ವಜನಿಕರು ನೆರೆದಿದ್ದು ನೀರು ಪೋಲಾಗುತ್ತಿರುವುದನ್ನು ಕಂಡು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಮನುವಿನ ಕುರಿಕೆಯಿಂದ ತೋವಿನಕೆರೆ ಭಾಗದ ಗ್ರಾಮೀಣ ಪ್ರದೇಶಗಳಿಗೆ ಸರಬರಾಜು ಆಗುವ ಬಹು ಕುಡಿಯುವ ನೀರಿನ ಯೋಜನೆಯ ಪೈಪ್ ಲೈನ್ ಇದಾಗಿದ್ದು, ಪೈಪ್ ಒಡೆದ ಪರಿಣಾಮ ತೋವಿನಕೆರೆಯ ಕೈಮರ ರಸ್ತೆಯಲ್ಲಿ ನೀರು ಚಿಮ್ಮಿದ್ದು ಕಾರಂಜಿಯಂತೆ ನೀರು ಚಿಮ್ಮಿದೆ. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತೋವಿನಕೆರೆಯಲ್ಲಿ ಬಹು ಕುಡಿಯುವ ಗ್ರಾಮ ಯೋಜನೆ ಅಡಿಯಲ್ಲಿ ಒಂದು ಪೈಪ್ ಲೈನ್ ಆಗಿದೆ. ಅದು ಏಕಾಏಕಿ ಯಾವುದೇ ಮಾಹಿತಿಗಳಿಲ್ಲದೆ ನಮ್ಮೂರಲ್ಲಿ ಒಂದು ಪೈಪ್ ಲೈನು ವೇಸ್ಟ್ ಆಗಿದೆ. ಅದರಿಂದ ನೀರು ತುಂಬ ವೇಸ್ಟ್ ಆಗ್ತಿದೆ. ಅಪರೂಪಕ್ಕೆ ಮಳೆ ಬಂದಿತ್ತು. ಇಂಥ ಸಂದರ್ಭದಲ್ಲಿ ಕೂಡ ತೋವಿನಕೆರೆಯಲ್ಲಿ ಈ ಥರ ಪರಿಸ್ಥಿತಿಯಲ್ಲಿ ಹನಿ ಹನಿ ನೀರಿಗೂ ಜೀವ ಮುಖ್ಯ. ನೀರು ವಿದ್ಯುತ್ನ ಉಳಿಸೋಕ್ಕಾಗದಂಥ ಕಾಲದಲ್ಲಿ ಇಂಥ ನೀರು ವೇಸ್ಟ್ ಆಗ್ತಿದೆ. ಇದಕ್ಕೆ ಏನು ಸಂಬಂಧಪಟ್ಟ ಇಲಾಖಾವಾರು ಇದೆ ಆ ಅಧಿಕಾರಿಗಳು ಇದ್ರ ಕಡೆ ಗಮನ ಕೊಡಬೇಕು. ಯಾರಾದರೂ ಎರಡು ಬಿಂದಿಗೆ ಒಂದು ಗಿಡಕ್ಕೋ ಮನೆ ಮುಂದೆ ಹಾಕಿದ್ರೆ ಕೇಳೋ ಅಂಥ ಅಧಿಕಾರಿಗಳು ಇವತ್ತು ಎಲ್ಲೋಗಿದ್ದಾರೆ? ಸತ್ತೋಗಿದೆಯಾ ಈ ಸರ್ಕಾರ? ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಅನ್ಯಾಯವಾದಂಥ ಇಷ್ಟೊಂದು ನೀರು ವೇಸ್ಟ್ ಆದರೆ ಮುಂದಿನ ಜೀವಾದಿಗಳಿಗಾಗಲಿ ಮನುಷ್ಯರಿಗಾಗಲಿ ನೀರಿನ ಪ್ರಾಬ್ಲಮ್ಮು ಎಷ್ಟು ತೊಂದರೆ ಆಗ್ತಿದೆ ಅನ್ನೋದನ್ನು ನೀವು ದಯಮಾಡಿ ಇದನ್ನು ಎಚ್ಚೆತ್ಕೊಳ್ಬೇಕು. ಈ ಇಲಾಖಾವಾರ ಅಧಿಕಾರಿಗಳು ಇದಕ್ಕೆ ತಲೆ ಕೊಡಬೇಕಾಗುತ್ತೆ. ಇದು ಅವ್ರ ಜವಾಬ್ದಾರಿ ಇದೆ. ಯಾವುದೋ ಒಂದು ವಿಚಾರಗಳಿಗೆ ಸುಮ್ಮನೆ ಮಾಡಿಬಿಟ್ಟು ಯಾವುದೋ ಕಾಲದಲ್ಲಿ ಮಾಡಿ ಯಾವುದೋ ಕಾಲದಲ್ಲಿ ಹೋಗ್ಬಿಟ್ಟಿದ್ದಾರೆ. ಇದು ಬಹು ಕುಡಿಯುವ ನೀರಿಂದು ಯೋಜನೆ ಎಲ್ಲಿನವರೆಗೂ ಆಗಿದೆ? ಎಲ್ಲಿಂದ ಕುಡಿಕೆಯಿಂದ ಎಂಟೇರು 6-7 ಪಂಚಾಯತಿಗೆ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಬಟ್ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ 24 ಹಳ್ಳಿಗೂ ಈ ಒಂದು ಯೋಜನೆ ತಲುಪಿದೆ. ಎಷ್ಟು ವರ್ಷದ ಹಿಂದೆ ಈ ಕಾಮಗಾರಿ ಆಗಿತ್ತು? ಸುಮಾರು 6-7 ವರ್ಷದ ಹಿಂದೆ ಆಗಿರೋದು. ಇಲ್ಲಿವರೆಗೂ ನೀರೇ ಬಂದಿಲ್ಲ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.